ರೇಮಂಡ್ ಡಿಕುನ ಸಾರಥ್ಯದಲ್ಲಿ ಪಿಂಗಾರ ಸಾಹಿತ್ಯ ಬಳಗದ ಮುಖಾಂತರ ಮಂಗಳೂರಿನ ಸಂದೇಶ ಪ್ರತಿಷ್ಠಾನದ ಸಭಾಭವನದಲ್ಲಿ ವೈದ್ಯ ಕವಿ ಡಾಕ್ಟರ್ ಸುರೇಶ್ ನೆಗಳಗುಳಿಯವರ ಸಂಚಾಲಕತ್ವದಲ್ಲಿ ಯುಗಾದಿ ಕವಿಗೋಷ್ಠಿ ಡಾಕ್ಟರ್ ಸುರೇಶ್ ನೆಗಳಗುಳಿ ರಚಿತ ಧೀರತಮ್ಮನ ಕಬ್ಬ ಮುಕ್ತಕ ಸಂಕಲನ ವಿಮರ್ಶೆ ಹಾಗೂ ಚುಟುಕು ಭೋಜನ ಕೃತಿಯ ಲೋಕಾರ್ಪಣೆ ಸಮಾರಂಭವು ಯಶಸ್ವಿಯಾಗಿ ನಡೆಯಿತು. ಮುಖ್ಯ ಅತಿಥಿಗಳು ಕೃತಿ ವಿಮರ್ಶಕರು ಆಗಿದ್ದ ಖ್ಯಾತ ಸಾಹಿತಿ ಅರವಿಂದ್ ಚೊಕ್ಕಾಡಿಯವರು ಧೀರತಮ್ಮನ ಕಬ್ಬದ ಕೃತಿ ವಿಮರ್ಶೆ ಮಾಡುತ್ತಾ ಕಾವ್ಯದ ಪ್ರಕಾರ ಪ್ರಭಾವಲಯ ಹಾಗೂ ವೈಖರಿಗಳ ವಿಜ್ಞಾಸೆ ಮಾಡುತ್ತಾ ಕಾವ್ಯದ ಶಕ್ತಿ ಮತ್ತು ಭವಿಷ್ಯತನ್ನು ನಿರ್ಮಿಸುವ ತಾಕತ್ತುಗಳನ್ನು ಹಾಗೂ ಡಿವಿಜಿಯವರ ಮಂಕುತಿಮ್ಮನ ಕಬ್ಬ ಎಂಬ ಆಧುನಿಕ ಭಗವದ್ಗೀತೆಯ ಸರಳತೆ ಮತ್ತು ಪಡೆದ ಜನಪ್ರಿಯತೆಯಂತೆ ಧೀರತಮ್ಮನ ಕಬ್ಬವು ಕಗ್ಗದ ಸ್ಫೂರ್ತಿಯಾಗಿ ಮುಂದುವರೆದಿದೆ ಎನ್ನುತ್ತಾ ಕೆಲವು ಮುಕ್ತಕಗಳನ್ನು ಓದಿ ವ್ಯಾಖ್ಯಾನಿಸಿದರು. ಸಂದೇಶ ಪ್ರತಿಷ್ಠಾನದ ನಿರ್ದೇಶಕರಾದ ಫಾದರ್ ಫ್ರಾನ್ಸಿಸ್ ಅಸಿಸಿ ಅಲ್ಮೇಡಾ ಅವರು ಪುಸ್ತಕಗಳನ್ನು ಖರೀದಿಸಿ ಉದ್ಘಾಟನೆ ನೆರವೇರಿಸಿದರು. ಪದೋನ್ನತಿಯಾಗಿ ಬೆಂಗಳೂರಿಗೆ ತೆರಳಲಿರುವ ಶ್ರೀಯುತರನ್ನ ಹಾರ, ಹಣ್ಣು, ಶಾಲು ಸಹಿತ ಸನ್ಮಾನಿಸಲಾಯಿತು. ಡಾಕ್ಟರ್ ಸುರೇಶ್ ನೆಗಳಗುಳಿಯವರ ಇನ್ನೊಂದು ಕೃತಿ ಚುಟುಕು ಭೋಜನದ ಲೋಕಾರ್ಪಣೆಯೂ ಸಹ ಇದೇ ವೇದಿಕೆಯಲ್ಲಿ ಅಭಿಮೋ ಟೆಕ್ನಾಲಜಿಯ ಸಂಸ್ಥಾಪಕ ನವೀನ್ ನಾಯಕ್ ಉಳ್ಳಾಲಿವರ ದಿವ್ಯ ಹಸ್ತದಿಂದ ನೆರವೇರಿತು. ಕಥಾಬಿಂದು ಪ್ರಕಾಶನದ ರೂವಾರಿ ಪಿವಿ ಪ್ರದೀಪ್ ಕುಮಾರ್ ಅವರು ಶುಭ ಹಾರೈಸಿದ್ರು. ಎರಡು ಕೃತಿಗಳಿಗೆ ಅರ್ಥಗರ್ಭಿತ ಆಕರ್ಷಕ ಮುಖಪುಟ ವಿನ್ಯಾಸ ಚಿತ್ರಿಸಿದ ಗೋಪಾಲಕೃಷ್ಣ ಶಾಸ್ತ್ರಿ ಅವರನ್ನ ಇದೇ ವೇಳೆ ಹೂ ನೀಡಿ ಗೌರವಿಸಲಾಯಿತು. ಮೊದಲಿಗೆ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಮತ್ತು ಗುರುರಾಜ ಎಂಆರ್ ಪ್ರಾರ್ಥನೆಯನ್ನ ಹಾಡಿದ್ರು. ರೇಮಂಡ್ ಡಿಕುನ ಅವರು ಸ್ವಾಗತಿಸಿದ್ರು. ನಂತರ ಹೃದಯ ಕವಿ ನಾಮಾಂಕಿತ ಮನ್ಸೂರ್ ಮುಲ್ಕಿಯವರ ಅಧ್ಯಕ್ಷತೆಯಲ್ಲಿ ಕವಿಗೋಷ್ಠಿ ನಡೆಯಿತು. 23 ಕವಿಗಳ ಕವನ ವಾಚನದೊಂದಿಗೆ ಸಂಪನ್ನವಾದ ಕಾರ್ಯಕ್ರಮದಲ್ಲಿ ಸಕಲ ಕವಿಗಳ ಕವನದ ವಿಮರ್ಶೆ ಹಾಗೂ ಕಾವ್ಯದ ಮಹತ್ವದ ವಿಶ್ಲೇಷಣೆಯನ್ನ ಅವರು ಮಾಡಿದ್ರು. ಕವಿಗೋಷ್ಠಿಯಲ್ಲಿ ಹೊರ ರಾಜ್ಯದ ಸಹಿತ ಕವಿಗಳು ಭಾಗವಹಿಸಿದ್ರು. ಮಾನಸ ಕೈಂತಜಿ, ರಶ್ಮಿ ಸನಿಲ್, ವಿಂಧ್ಯಾ ಎಸ್ ರೈ, ಚಂದ್ರಿಕಾ ಕೈರಂಗಳ, ಡಾಕ್ಟರ್ ವಾಣಿಶ್ರೀ ಕಾಸರಗೋಡು, ನವೀನ್ ಪಿರೇರಾ ಸುರತ್ಕಲ್, ಗೋಪಾಲಕೃಷ್ಣ ಶಾಸ್ತ್ರಿ, ಅನುರಾಧ, ಉಮೇಶ್ ಕಾರಂತ, ಗೀತಾ ಲಕ್ಷ್ಮೀಶ, ಹಿತೇಶ್ ಕುಮಾರ್, ಪ್ರಕಾಶ್ ಪಡಿಯಾರ್, ಮರವಂತೆ ರೇಖಾ ಸುದೇಶ್ ರಾವ್, ಕಿಶೋರ್ ಎಕ್ಕಾರ್, ಗುರುರಾಜ್ ಜಯಲಕ್ಷ್ಮಿ, ಶರತ್ ಶೆಟ್ಟಿ, ಗುಣಾಜಿ ರಾಮಚಂದ್ರ ಭಟ್, ವೆಂಕಟೇಶ್ ಗಟ್ಟಿ, ಅರ್ಚನಾ ಬಂಗೇರ, ಡಾಕ್ಟರ್ ಸುರೇಶ್ ನೆಗಳಗುಳಿ ಮತ್ತು ರೇಮಂಡ್ ಡಿಕುನ ಅವರು ತಮ್ಮ ಸ್ವರಚಿತ ಕಾವ್ಯವಾಚನವನ್ನ ಮಾಡಿದ್ರು. ರಿಯಾನಾ ಡಿಕುನ ನಿರೂಪಿಸಿದ್ರು. ಡಾಕ್ಟರ್ ಸುರೇಶ್ ನೆಗಳಗುಳಿ ವಂದಿಸಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.